ಇದೀಗ ನಾವು ಮುಂಡಾಜಿಯ ಮುಖ್ಯ ಹೆದ್ದಾರಿಯಲ್ಲಿದ್ದೀವಿ. ಕಳೆದ 3 ವರ್ಷಗಳಿಂದ ಪೂಂಜಲಗಟ್ಟೆಯಿಂದ ಚಾರ್ಮಾಡಿ ತನಕ ರಸ್ತೆ ಹದಗೆಟ್ಟಿದೆ ಸಂಪೂರ್ಣವಾಗಿ. ನಮ್ಮ ಪ್ರತಿನಿಧಿಗಳು ಇದಕ್ಕೆ ಸ್ವಲ್ಪ ಮುತುವರ್ಜಿ ವಹಿಸಬೇಕು. ಯಾರಿಗೆ ನೋವಿಗೆ ಬಂದ ಒಂದು ಯಂಗ್ಸ್ಟರ್ ಕರ್ಕೊಂಡು ಹೋಗ್ಬೇಕಾರೆ ಅದ್ರಲ್ಲಿ ಸಹ ಬಹಳಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀವಿ. ಈ ರಸ್ತೆಯಲ್ಲಿ ಆ ಕಡೆ ಈ ಕಡೆ ಹೊಲ್ದು ಅವರ ಸೊಂಟ ನೋವು ಬಂದ ಮೇಲೆ ಮನೆಯಲ್ಲಿ ಬಂದ್ರು ಅವರಿಗೆ ಒಂದು ಪಾಠ ಪುಸ್ತಕ ತೆಗೆದು ಓದ್ಲಿಕ್ಕೂ ಅವರಿಗೆ ಆಗುದಿಲ್ಲ, ಅಷ್ಟು ಸುಸ್ತಾಗ್ತಂದ್ರೆ ಅವರು ನಿತ್ಯದ ರೋದನೆ ಹೇಳ್ತಾ ಇದ್ದಾರೆ ಎಲ್ಲ ಮಕ್ಕಳು. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಜನಗಳಿಗೆ ಶಾಪವಾಗಿದ್ಯಾ ವರವಾಗಿದ್ಯಾ? ಇದನ್ನು ನಾವು ಹೇಳಿ ಪ್ರಯೋಜನವಿಲ್ಲ. ನಿಮಗೆ ಪ್ರತ್ಯಕ್ಷ ಸಾಕ್ಷಿಯಾಗಿ ನೀವು ರಸ್ತೆ ನೋಡಿದ್ರೆ ಗೊತ್ತಾಗುತ್ತೆ ಇದು ವರವಾಗಿದೆ ಶಾಪವಾಗಿದೆ ಅಂತ. ಇವಾಗ ನಾವಿರುವಂತ ರಸ್ತೆ ಈ ಚಾರ್ಮಾಡಿಯ ರಾಷ್ಟ್ರೀಯ ಹೆದ್ದಾರಿ. ಇದು ಮುಖ್ಯ ರಸ್ತೆ. ಇದೇ ರಸ್ತೆ ಮೂಲಕ ಚಿಕ್ಕಮಗಳೂರು ಧರ್ಮಸ್ಥಳ ಕಡೆ ಹೋಗುವಂತ ಬಸ್ ಸಂಚಾರ ಆಗುತ್ತೆ, ಘನ ವಾಹನಗಳು ಓಡಾಡುತ್ತೆ, ಕಾರ್ ಓಡಾಡುತ್ತೆ, ಅದೇ ರೀತಿಯಾಗಿ ದ್ವಿಚಕ್ರ ವಾಹನ ಓಡಾಡುತ್ತೆ, ಸ್ಕೂಲ್ ಮಕ್ಕಳು ಓಡಾಡ್ತಾರೆ. ನೋಡ್ಬೋದು ಈ ರಸ್ತೆಯ ಪರಿಸ್ಥಿತಿ ಎಷ್ಟೊಂದು ಅವ್ಯವಸ್ಥೆ ಅಗಲವಾಗಿದೆ ಅಂತ ಹೇಳಿದ್ರೆ, ಈ ರಸ್ತೆ ನೋಡಿದಾಗ ನಾವು ರಸ್ತೆಯಲ್ಲಿ ಗುಂಡಿಯೋ ಅಥವಾ ಗುಂಡಿಯಲ್ಲಿ ರಸ್ತೆ ಇದೆಯೋ ಅಂತ ಪ್ರಶ್ನೆನ ಹಾಕ್ಬೇಕಾಗುತ್ತೆ. ಅಷ್ಟರ ಮಟ್ಟಿಗೆ ಇದು ಅವ್ಯವಸ್ಥೆ ಅಗರಾಗಿದೆ. ನೋಡ್ಬೇಕಾದ್ರೆ ಸುಮಾರು ವರ್ಷ ಹಳೆಯ ರಸ್ತೆ ತರ ಕಾಣಿಸ್ತಾ ಇದೆ. ಆದ್ರೆ ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಯಾವ ಕೂಡ ಕಾಮಗಾರಿ ನಡೆದಿಲ್ಲ. ಹಾಗಾಗಿ ಈ ರಸ್ತೆ ಈ ರೀತಿಯಾಗಿ ಒಂದು ಅವ್ಯವಸ್ಥೆ ಅಗರವಾಗಿ ಕಾಣಿಸ್ತಾ ಇದೆ. ಅಸಮರ್ಪಕ ಮತ್ತೆ ಅವೈಜ್ಞಾನಿಕ ಕಾಮಗಾರಿ ಹಿಡಿದಂತಹ ಕೈಕನ್ನಡಿ ಇದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದೀಗ ನಾವು ಈ ಬೀಚಿಗೆ ಮುಖ್ಯ ರಸ್ತೆಲಿದ್ದೀವಿ. ಇಲ್ಲಿನ ರಸ್ತೆಗಳು ನೀವು ನೋಡ್ಬೋದು ಯಾವ ರೀತಿಯಲ್ಲಿದೆ ಅಂತ ಹೇಳಿದ್ರೆ ಇದು ನಿಜ ಕೂಡ ಯಮ ಪಾಶ ತರ ಕಾಣಿಸ್ತಾ ಇದೆ. ವಾಹನ ಸವಾರು ಸ್ವಲ್ಪ ಸರ್ಕಸ್ ಮಾಡಿ ಇಲ್ಲಿ ಹೋಗ್ಬೇಕಾಗುತ್ತೆ. ನೋಡ್ಬೋದು ಈಗ ನಾನು ಇಲ್ಲಿ ನಿಂತು ತೋರಿಸ್ತೀನಿ. ಯಾರ ದ್ವಿಚಕ್ರ ವಾಹನ ಸವಾರರು ಇಲ್ಲಿ ಫಾಸ್ಟ್ ಆಗಿ ಬಂದ್ರೆ ಅಥವಾ ಹೊಸಬರು ಈ ರಸ್ತೆ ಮೂಲಕ ಬಂದ್ರೆ 100% ಇಲ್ಲಿ ಹತ್ತಿರುವಂತ ಆಸ್ಪತ್ರೆಗೆ ಹೋಗ್ಲೇಬೇಕಾಗುತ್ತೆ. ಇನ್ನು ಅವರ ವಾಹನ ಅಂತೂ ಮತ್ತೆ ನೆಕ್ಸ್ಟ್ ಅವ್ರಿಗೆ ಯೂಸ್ ಮಾಡಕ್ಕೆ ಆಗೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಈ ಒಂದು ರಸ್ತೆ ಗುಂಡಿ ಕಾಣಿಸ್ತಾ ಇದೆ. ಇನ್ನು ನಿಮ್ಗೆ ಇಲ್ಲಿ ತೋರಿಸ್ಬೋದು ಹತ್ತಿರ ಒಂದು ಸಾಫಿಯಾ ಅನ್ನೋದು ಬಾರ್ ಅಂತ ಇದೆ. ಒಂದು ವೇಳೆ ರಾತ್ರಿ ಎಲ್ಲಾದ್ರೂ ಒಬ್ರು ಯಾರಾದ್ರೂ ಜೋರಾಗಿ ಎಣ್ಣೆ ಹಾಕೊಂಡು ಈ ರಸ್ತೆ ಮೇಲೆ ಬಂದ್ರೆ ಬೀಳೋದ್ರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ. ಹಾಗಾಗಿ ಆ ರೀತಿಯಲ್ಲಿ ಈ ರಸ್ತೆ ಗುಂಡಿ ಇಲ್ಲಿ ಕಾಣಿಸ್ತಾ ಇದೆ. ಇದೀಗ ನಾವು ಕಕ್ಕಿಂಜಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇದ್ದೀವಿ. ಈ ರಸ್ತೆ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇದ್ದಾರೆ ಇಲ್ಲಿ ಕಕ್ಕಿಂಜಿ ಚಾರ್ಮಾಡಿ ಆಟೋ ಚಾಲಕ ಮಾಲಕರ ಸಂಘದ ಕಾರ್ಯದರ್ಶಿ ಆಗಿರುವಂತಹ ಮೂಸಾ ಕುಂಜಿದ್ದಾರೆ. ಸರಿ, ನಾವು ಇಲ್ಲಿ ನೋಡ್ತಾ ಇದ್ವಿ ಈ ರಸ್ತೆಯ ಅವ್ಯವಸ್ಥೆಯನ್ನ. ಸೊ ಈ ರಸ್ತೆ ಮೂಲಕ ನೀವು ಆಟೋ ಚಾಲಕರು ಪ್ರತಿನಿತ್ಯ ಸಂಚಾರ ಮಾಡಬೇಕಾಗುತ್ತೆ. ಅನೇಕ ಪ್ರಯಾಣಿಕರು ನೀವು ಯಾವ್ರಿಗೆ ಎಲ್ಲೆಲ್ಲಿ ಬೇಕು ಅಲ್ಲಿ ಹೋಗುವಂತ ಒಂದು ಪ್ರಮೇಯ ಇದೆ. ಸೊ ನಿಮ್ಗೆ ಈ ಒಂದು ರಸ್ತೆಯಿಂದ ಎಷ್ಟೆಲ್ಲ ಸಮಸ್ಯೆ ಎದುರಾಗ್ತಾ ಇದೆ? ಇಲ್ಲಿಂದ ನಮ್ಗೆ ಪೂಂಜಲಗಟ್ಟೆಯಿಂದ ಚಾರ್ಮಾಡಿ ತನಕನು ಎಲ್ಲಾ ರಸ್ತೆ ಗುಂಡಿ ಆಗಿದೆ. ಅಂದ್ರೆ ಇವರು ಮಾಡೋ ಕೆಲಸ ಏನು ಅಂತ ಹೇಳಿದ್ರೆ, ಇವರು ಮೊದ್ಲಿಗೆ ಮಾಡಬೇಕಾದ ಕೆಲಸ ಮಾಡ್ಲಿಲ್ಲ. ಅಂದ್ರೆ ಎಲ್ಲಾ ಜಾಗವು ಹೊಂಡವಾಗಿ ಹೋಗಿದೆ. ಅದನ್ನು ಸರಿ ಮಾಡೋದು ಬಿಟ್ಟು ರೋಡನ್ನೇ ಅಗೀತಾ ಇದ್ದಾರೆ. ನಮ್ಗೆ ಚಾರ್ಮಾಡಿಯಿಂದ ಪೂಂಜಲಗಟ್ಟೆ ಹೋಗ್ಬೇಕಾದ್ರೆ ತುಂಬಾ ಸಮಯ ಹಿಡಿತದೆ. ಹಾಗಾಗಿ ನಮ್ಗೆ ಯಾರೋ ಒಂದು ಪೇಷಂಟ್ ಅನ್ನು ಕರ್ಕೊಂಡು ಹೋಗ್ಲಿಕ್ಕೆ ಗೊತ್ತಿಲ್ಲ, ಯಾರನ್ನು ಕೂಡ ಕರ್ಕೊಂಡು ಹೋಗ್ಲಿ, ಶಾಲಾ ಮಕ್ಕಳಿಗೆ ಬರ್ಲಿಕ್ಕೆ ಗೊತ್ತಿಲ್ಲ, ಮಳೆಗಾಲದ ಹೋಗ್ಲಿಕ್ಕೆ ಗೊತ್ತಿಲ್ಲ. ಒಂದು ಒಳ್ಳೆ ಅಂಗಿ ಹಾಕೊಂಡು ಹೋದ್ರು ಇವ್ರ ನೀರು ನಮ್ಮ ಮೇಲಿಗೆ ಬರ್ತದೆ. ಅದು ಕೆಸರು ನೀರು ಇರ್ಬೋದು, ಇನ್ನೊಂದು ನೀರು ಇರ್ಬೋದು. ಇದಕ್ಕೆಲ್ಲ ಕಾರಣ ಯಾರು ಅಂತ ಹೇಳಿದ್ರೆ, ಈಗ ನಮ್ಮ ಈ ಏರಿಯಾಕ್ಕೆ ಅಂತ ಹೇಳಿ ನಮ್ಮ ಪ್ರತಿನಿಧಿಗಳು ಇದಕ್ಕೆ ಸ್ವಲ್ಪ ಮುತುವರ್ಜಿ ವಹಿಸಬೇಕು. ಯಾಕಂತ ಹೇಳಿದ್ರೆ ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಅವರಿಗೆ ಮಾಡಿಕೊಡ್ಬೇಕು. ಯಾರು ಈ ಕಾಂಟ್ರಾಕ್ಟ್ನವ್ರು ಯಾರಿದ್ದಾರೆ ಅವರು ಮಾಡಿಕೊಡ್ಬೇಕು ಕಾಂಟ್ರಾಕ್ಟ್ನವ್ರಿಗೆ. ಇಲ್ಲದ್ರೆ ಅವರಾದ್ರೆ ಏನು ಮಾಡುದು ಅಂತೇಳಿ ಅವರಿಗೆ ಬಂದಾಗ ಅವರಿಗೆ ಯಾವ ತರ ಮೊದಲು ಚರಂಡಿ ಮಾಡಿ ಎಲ್ಲೆಲ್ಲಿ ಚರಂಡಿ ಬೇಕು, ಡ್ರೈನೇಜ್ ಎಲ್ಲೆಲ್ಲಿ ಬೇಕು ಅದು ಮಾಡಿ ನಂತರ ಈ ರೋಡ್ ಅನ್ನು ಅಗೆಯುವ ಕೆಲಸ ಮಾಡ್ಬೇಕಿತ್ತು. ಅವರು ಮಾಡಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇಲ್ಲಿಯವರೇ, ದೂರದವರೇನಿಲ್ಲ. ಇಲ್ಲಿ ಮಳೆಗಾಲ ಯಾವ ತರ ಬರ್ತದೆ, ಯಾವ ತರ ಹೋಗ್ತದೆ ಎಲ್ಲ ಅವರಿಗೆ ಗೊತ್ತುಂಟು. ಗೊತ್ತಿಲ್ಲದ ವ್ಯಕ್ತಿಗಳಿಲ್ಲ. ಆದ್ರೂ ಅವರು ಈ ಜನಪ್ರತಿನಿಧಿಗಳು ಬಂದು ಅದನ್ನು ಯಾವ ಟೈಮ್ಗೆ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅಂತೇಳಿ ಅವರು ವಿವರಿಸಬೇಕು. ಮಾಡಲಿಲ್ಲ. ಈಗ ಎಲ್ಲಾ ತೊಂದರೆಗಳು ಬರುವುದು ನಮ್ಮ ಮೇಲೆ, ರಿಕ್ಷಾದವರ ಮೇಲೆ ಇರಲಿ, ಇನ್ನೊಂದು ವೆಹಿಕಲ್ ಮೇಲೆ ಇರಲಿ, ಯಾವುದೇ ಒಂದು ವಾಹನದ ಮೇಲೆ. ನಮ್ಗೆಲ್ಲ ಹೊಸ ಗಾಡಿ ಬಂದು ತುಂಡಾಗಿ ಹೋಗ್ತದೆ, ಇಲ್ಲಿ ಯಾವುದು ನಿಲ್ಲಲ್ಲ. ಹಾಗಾಗಿ ಇದನ್ನು ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆ ಮತ್ತು ನಮ್ಮ ಜನಪ್ರತಿನಿಧಿಗಳು ಇದಕ್ಕೆ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮವನ್ನು ಬೇಗನೆ ಈ ಬೇಸಿಗೆಗಾಲ ಬಂದಾಗ ಅದನ್ನು ಮಾಡಿ ಕೊಡ್ಲೇಬೇಕು, ನಮ್ಮ ಊರಿಗೂ ಎಲ್ಲ ನಮ್ಮ ತಾಲೂಕಿಗೂ. ಇಷ್ಟು ನಾನು ಹೇಳ್ತಾ ಇದ್ದೇನೆ. ಸರ್, ನಾವು ನ್ಯಾಷನಲ್ ಹೈವೇ ಇಂಜಿನಿಯರ್ ಅವ್ರ ಹತ್ರ ಮಾತಾಡಿದೀವಿ. ಅವ್ರೇನು ಹೊರಗಡೆ ಅವರೇನಲ್ಲ, ಅವ್ರು ನಮ್ಮ ಬೆಳ್ತಂಗಡಿ ತಾಲೂಕು ಅವ್ರಿ. ಅವ್ರ ಹತ್ರ ಕಳೆದ ಒಂದು 5 ಸಾರಿ ಫೋನ್ ಮಾಡಿದ್ವಿ. ಫೋನ್ ಮಾಡಿ ಡಾಕ್ಯುಮೆಂಟ್ಸ್ ಸಮೇತ ನಮ್ಮ ಹತ್ರ ಇದೆ. ನಾವು ಕೇಳಿರೋದು ಏನಂತ, ಈಗ ನ್ಯಾಷನಲ್ ಹೈವೇ ರೋಡ್ ಆಗುವುದು ಒಂದ್ ಕಡೆಯಿಂದ ರೋಡ್ ಇದಾಗ್ತಾ ಇರಿ. ರೋಡ್ ಆಗುದ್ರೆ ನಮ್ಮ ಊರಿನ ಅಭಿವೃದ್ಧಿ, ನಮ್ಮ ಊರಿನ ಒಂದು ಸೌಂದರ್ಯ ಆಗ್ತದೆ ರೋಡ್ ಆದ್ರೆ.
ಅದ್ರ ಬಗ್ಗೆ ನಾವೇನು ಇದು ಮಾಡ್ತಾ ಇಲ್ಲ. ಆದ್ರೆ ಏನು ಅಂತ ಹೇಳಿದ್ರೆ ನಾವು ಅಟ್ಲೀಸ್ಟ್ ಆಗಿ ಈಗ ಕೇಳ್ತಿರೋದು ಅಂತೇಳಿ ಒಂದು ಪೇಷಂಟ್ ಅನ್ನು ನಾವು ಕರ್ಕೊಂಡು ಹೋಗ್ಬೇಕಾದ್ರೆ ರಾತ್ರಿ ಹೊತ್ತು ಏನಾದ್ರು ಇಲ್ಲಿ ಇದಾದ್ರೆ ನಿನ್ನೆ ನೀವು ನೋಡಿದಿರಿ, ನಿನ್ನೆ ನಿಮ್ಮ ಯಾರ ಮಾಧ್ಯಮದವರು ಆ ಕಡೆ ಹೋಗ್ಬೇಕಾದ್ರೆ ನೋಡ್ತಾ ಇದ್ರಿ, ಒಂದು ಬೈಕ್ ಅವನಲ್ಲಿ ಟರ್ನ್ ಅಲ್ಲಿ ಬಿದ್ದು ಅವನನ್ನು ಎತ್ತಾಕೊಂಡು ಹೋಗ್ಬೇಕಾದ್ರೆ ಆಂಬುಲೆನ್ಸ್ ಅವನ ಸಮೇತ ಹೇಳ್ತಿದ್ದಾನೆ ಮೆಲ್ಲ ಹೋಗಿ ಅಂತ ಆಂಬುಲೆನ್ಸ್ ಅವ್ರ ಕೈಲಿ ಹೇಳ್ತಿರೋದು. ಯಾಕಂದ್ರೆ ಈ ಗುಂಡಿಯಲ್ಲಿ ಹೋಗ್ಲಿಕ್ಕೆ ಆಗ್ತಿಲ್ಲ. ಅನ್ಸ್ಪೆಕ್ಟ್ ಒಂದು ಹೆರಿಗೆ ನೋವಿಗೆ ಬಂದ ಒಂದು ಯಂಗ್ಸ್ಟರ್ ಕರ್ಕೊಂಡು ಹೋಗ್ಬೇಕಾದ್ರೆ ಅದ್ರಲ್ಲಿ ಸಹ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ. ಅದು ನಾವು ಈಗ ಕೇಳ್ತಿರೋದು ನಿಮ್ಮ ನ್ಯಾಷನಲ್ ಹೈವೇ ರೋಡ್ ಇದಾಗ್ಲಿ, ಅದು ಒಂದ್ ಕಡೆಯಿಂದ ಆಗ್ತಾ ಬರ್ತಾ ಇರ್ಲಿ, ಅದನ್ನ ನಾವು ಇದು ಮಾಡ್ತಿಲ್ಲ, ಅದು ನಮ್ಮ ಊರಿನ ಅಭಿವೃದ್ಧಿ. ಆದ್ರೆ ನಾವು ಅಟ್ಲೀಸ್ಟ್ ಆಗಿ ಕೇಳ್ತೀವಿ, ನಮ್ಗೊಂದು ಪ್ಯಾಚ್ ವರ್ಕ್ ಆದ್ರೂ ಮಾಡ್ಕೊಡಿ ಇಲ್ಲಿ ಅಂತೇಳಿ. ಇದ್ರ ಬಗ್ಗೆ ಕೇಳಿದ ತಕ್ಷಣ ನಾವು ಮಾಡ್ತೀವಿ, ಮಾಡುದಿಲ್ಲ ಅಂತ ಹೇಳಿ ಹೇಳ್ತಾ ಇಲ್ಲ. ಪ್ಯಾಚ್ ವರ್ಕೇ ಮಾಡ್ತಾ ಇಲ್ಲ ಅವರು. ನ್ಯಾಷನಲ್ ಹೈವೇ ಇಂಜಿನಿಯರ್ ಆಯ್ತು, ಆಮೇಲೆ ನಮ್ಮ ಇಲ್ಲಿ ಇಂಜಿನಿಯರ್ ಯಾರಿದ್ದಾರೆ ಪ್ರತಿ ಒಬ್ಬರಿಗೂ ಸಮೇತ ನಾವು ಮಾಹಿತಿಯನ್ನು ದಿನದಿಂದ ದಿನಕ್ಕೆ ತಲುಪಿಸಿದಾಗೆ ನಮ್ಮ ಮೊಬೈಲ್ ಅಲ್ಲಿ ರೆಕಾರ್ಡ್ಗಳಿದೆ. ಈ ಮೊಬೈಲ್ ಅಲ್ಲಿ ರೆಕಾರ್ಡ್ ಇದೆ ನನ್ನ ಹತ್ರ, ಆದ್ರೂ ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಈಗ ನೋಡ್ಬೇಕಾದ್ರೆ ನಾವು ಉಜಿರಿಂದ ಆ ಕಡೆಯಿಂದ ಬರ್ತಾ ಇದ್ದೀವಿ, ಇದಕ್ಕೆ ಒಂದು ತೆಪ್ಪ ಹಾಕಿದಾಗೆ ಒಂಚೂರು ಜಲ್ಲಿ ಮತ್ತೆ ಅದಕ್ಕೊಂದು ಎಂಸೆಂಡ್ ಹಾಕ್ಬಿಟ್ಟು ಅದನ್ನ ಇದು ಮಾಡಿಬಿಡ್ತಾರೆ. ನಾವು ಅದನ್ನ ಕೇಳ್ತೇವೆ, ನಮ್ಗೆ ರೋಡಿಗೆ ಒಂದು ಡಾಮರ್ ಹಾಕ್ಬಿಟ್ಟು ಅಲ್ಲಲ್ಲಿ ಪ್ಯಾಚ್ ವರ್ಕ್ ಡಾಮರ್ ಮಾಡ್ಕೊಡ್ಲಿ. ರಿಕ್ಷಾದವ್ರು ಬಹಳಷ್ಟು ಸಮಸ್ಯೆ ಅನುಭವಿಸ್ತಾರೆ, ಟೂ ವೀಲರ್ದವ್ರಂತೂ ಹೇಳಕ್ ಗೊತ್ತಿಲ್ಲ, ಆ ತರ ಆಗ್ತಾ ಇದೆ. ಯಾವುದೇ ಒಂದು ವೆಹಿಕಲ್ ಸಮೇತ ಇಲ್ಲಿ ಸರಿಯಾಗಿ ಓಡಾಡ್ಲಿಕ್ಕೆ ಆಗ್ತದೆ. ನಾವು ಅಟ್ಲೀಸ್ಟ್ ಆಗಿ ನಮ್ಗೆ ಪ್ಯಾಚ್ ವರ್ಕ್ ಮಾಡ್ಕೊಡಿ ಅಂತ ರಸ್ತೆ ಇತ್ತು. ಈಗ ನಿಮ್ಗೆ ಆಕ್ಚುಲಿ ಇಲ್ಲಿ ಬ್ಯಾಕ್ ಪೇನ್ ಇರೋದು, ಆಮೇಲೆ ರಿಕ್ಷಾದೆಲ್ಲ ಆದಷ್ಟು ಬೇಗ ಗ್ಯಾರೇಜ್ಗೆ ಹೋಗುವಂತ ಪ್ರಮೇಯ ಕೂಡ ಇದೆ. ಅಂದ್ರೆ ನೀವು ಡೈಲಿ ಓಡಾಡುವಂತವರು. ನೋಡಿ ಮೇಡಮ್, ಇದು ಚಿಕ್ಕಮಂಗ್ಳೂರು ಮತ್ತು ಮಂಗಳೂರಿಗೆ ಹೋಗುವಂತ ಮುಖ್ಯ ರಸ್ತೆ. ಈ ರಸ್ತೆಯಲ್ಲಿ ಯಾತ್ರಿಕರು ಬೇರೆ ಬೇರೆ ಸ್ಥಳಗಳಿದೆ, ಪ್ರಸಿದ್ಧವಾದಂತಹ ದೇವಾಲಯಗಳಿದೆ, ದರ್ಗಾಗಳಿದೆ. ಇದಕ್ಕೆ ಅಂತ ಎಲ್ಲ ಹೋಗುವವರು ಯಾತ್ರಿಕರು ಓಡಾಡುವಂತ ಸ್ಥಳ ಇದು. ಕಳೆದ 3 ವರ್ಷಗಳಿಂದ ಪೂಂಜಲಗಟ್ಟೆಯಿಂದ ಚಾರ್ಮಾಡಿ ತನಕ ರಸ್ತೆ ಹದಗೆಟ್ಟಿದೆ ಸಂಪೂರ್ಣವಾಗಿ. ಅದೇ ರೀತಿ ಮಂಗಳೂರಿನಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿವೆ. ಈ ಹಾಸ್ಪಿಟಲ್ಗೆ ಚಿಕ್ಕಮಂಗ್ಳೂರು ಕಡೆಯಿಂದ, ಕಡೂರು ಕಡೆಯಿಂದ ಬರುವಂತಹ ಪೇಷಂಟ್ಗಳು, ಆ ರೋಗಿಗಳು ಬಹಳ ವೇದನೆಯನ್ನು ಅನುಭವಿಸುತ್ತಾರೆ. ಯಾಕಂತ ಹೇಳಿದ್ರೆ ಆಂಬುಲೆನ್ಸ್ಗೆ ಆ ಒಂದು ಹಂತಕ್ಕೆ ತಲುಪಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಅವರನ್ನು ಕರ್ಕೊಂಡು ರೀಚ್ ಮಾಡ್ಲಿಕ್ಕೆ ಹಾಸ್ಪಿಟ್ಲಿಗೆ ಸಾಧ್ಯವಾಗ್ತಾ ಇಲ್ಲ. ಅದೇ ರೀತಿ ಗರ್ಭಿಣಿ ಸ್ತ್ರೀಯರು ಕೂಡ ಶಾಪ್ ಆಗ್ತಾ ಇದ್ದಾರೆ ಇಂತಹ ಒಂದು ಪರಿಸ್ಥಿತಿಯನ್ನು. ಇದು ಜನಪ್ರತಿನಿಧಿಗಳ ಒಂದು ಉದಾಸೀನತನ. ಇದನ್ನು ಜನಪ್ರತಿನಿಧಿಗಳು ಆದಷ್ಟು ಬೇಗ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಯೊಂದಿಗೆ ಮಾತನಾಡಿ ಈ ರಸ್ತೆಯಲ್ಲಿರುವಂತಹ ಹೊಂಡಗಳನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಈಗಾಗಲೇ ಶುರು ಮಾಡಬೇಕಾಗಿದೆ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರೆಲ್ಲರೂ ಸೇರಿ ಒಂದು ದೊಡ್ಡ ಹೋರಾಟವನ್ನು ನಾವು ಕೈಗೊಳ್ತಿದ್ದೇವೆ. ಅದರಲ್ಲಿ ಯಾವ ಪಕ್ಷ ಭೇದ ಜಾತಿ ಧರ್ಮವಿಲ್ಲ, ಎಲ್ಲ ಸಾರ್ವಜನಿಕರಿಗೆ ಬಹಳ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ಒಂದು ಶಾಪ ಖಂಡಿತವಾಗಿ ರೋಗಿಗಳ ಶಾಪ, ಗರ್ಭಿಣಿ ಸ್ತ್ರೀಗಳ ಶಾಪ, ಅದೇ ರೀತಿ ಯಾತ್ರಿಕರ ಶಾಪ ಇವರಿಗೆ ತಟ್ಟುತ್ತೆ. ಇದು ಒಂದು ಸ್ಪಷ್ಟವಾದಂತಹ ನಮ್ಮ ಒಂದು ಇವತ್ತು ಏನು ನೀವು ಇಲ್ಲಿ ಬಂದಿದ್ದೀರಾ, ಮೊದಲದಾಗಿ ನಿಮಗೆ ಸುದ್ದಿ ನ್ಯೂಸ್ನವರಿಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಈಗ ನಮ್ದು ಈ ರಸ್ತೆ ನೀವು ನೋಡಿದ್ರಿ, ಚಿಕ್ಕಮಗಳೂರು ಟು ಮಂಗಳೂರು ಈ ರಸ್ತೆ ಇಷ್ಟು ಹದಗೆಟ್ಟಿದ್ದು ಇದು ಇವತ್ತು ಮೊನ್ನೆದ್ದಲ್ಲ, ಇದು 1-2 ವರ್ಷ ಆಯ್ತು. ಇವ್ರಿಗೆ ಗೊತ್ತಾಗಿದೆ. ಈ ಪ್ರತಿನಿಧಿ ಈಗ ಶಾಲೆ ಕಾಲೇಜ್ ಹೋಗುವ ಮಕ್ಕಳಿದ್ದಾರೆ, ಅಲ್ಲಿ ಮೊಡಂತ್ಯಾರ ತನಕ ಹೋಗುವ ಮಕ್ಕಳಿದ್ದಾರೆ, ಅವರು ಶಾಲೆಗೆ ಹೋಗ್ಲಿಕ್ಕೆ ಈಗ ಕೇಳ್ತಾ ಇಲ್ಲ. ಯಾಕೆಂದ್ರೆ ಅಷ್ಟು ಕಷ್ಟ ಆಗ್ತಾ ಉಂಟು ಮಕ್ಕಳಿಗೆ. ಒಂದು ಬಸ್ನಲ್ಲಿ 45 ಹೋಗುವವರಲ್ಲಿ 95 ಹಾಕಿಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಂದ ಬರುವಾಗ ಈ ರಸ್ತೆಯಲ್ಲಿ ಆ ಕಡೆ ಈ ಕಡೆ ಹೊಲ್ದು ಅವರ ಸೊಂಟ ನೋವು ಬಂದ ಮೇಲೆ ಮನೆಯಲ್ಲಿ ಬಂದ್ರು ಅವರಿಗೆ ಒಂದು ಪಾಠ ಪುಸ್ತಕ ತೆಗೆದು ಓದ್ಲಿಕ್ಕೂ ಅವ್ರಿಗೆ ಆಗುದಿಲ್ಲ, ಅಷ್ಟು ಸುಸ್ತಾಗ್ತಂದ್ರೆ ಅವ್ರು ನಿತ್ಯದ ರೋದನೆ ಹೇಳ್ತಾ ಇದ್ದಾರೆ. ಎಲ್ಲ ಮಕ್ಕಳು ಇಲ್ಲಿಂದ ಹೋಗುವ ಮಕ್ಕಳು ಎಲ್ಲರೂ ಹೇಳುದು ಬಸ್ಸಲ್ಲಿ ಬರುವಾಗ ನಮಗೆ ಕಷ್ಟ ಆಗ್ತಾ ಉಂಟು, ನಮಗೆ ಆ ರಸ್ತೆಯಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ಬರ್ಲಿಕ್ಕೆ ಆಗ್ತಿಲ್ಲ, ಬೆನ್ನು ಆಗ್ತದೆ, ಮೈಗು. ಇದು ಪ್ರತಿನಿಧಿಗಳನ್ನು ನಾವು ಆಯ್ಕೆ ಮಾಡಿಬಿಟ್ಟಿದ್ದೇವೆ. ಈ ಪ್ರತಿನಿಧಿಗಳು ಇದನ್ನು ಆದಷ್ಟು ಬೇಗ ಯಾವ ಇಲಾಖೆ ಗಮನ ಕೊಡ್ಬೇಕು ಅವ್ರು ಮಾಡ್ಬೇಕು, ಯಾವ ಅಧಿಕಾರಿಗಳು ಇದಕ್ಕೆ ಜವಾಬ್ದಾರಿ ಆಗಿರ್ಬೇಕು ಅವರಿಗೆ ಗಮನಿಸಿ ಕೊಡಬೇಕು ಇವರು. ಹಾಗೇನೆ ಈ ಕೆಲಸವನ್ನು ಆದಷ್ಟು ಬೇಗ ಪ್ಯಾಚ್ ವರ್ಕ್, ಈಗ ನಮಗೆ ಈ ರಸ್ತೆ ಅಗಲೀಕರಣ ಆಗಬೇಕು, NH ಆಗ್ಬಿಟ್ಟು ಎಲ್ಲ ನಮಗೆ ಗೊತ್ತಿ. ಆದ್ರೆ ಈ ಪ್ಯಾಚ್ ವರ್ಕ್ ಒಂದು ಇಮಿಡಿಯೇಟ್ಲಿ ಆಗಿ ಆದಷ್ಟು ಬೇಗ ಅಧಿಕಾರಿಗಳಿಗೆ ತಿಳಿಸಿ, ಆ ಅಧಿಕಾರಿಗಳು ಬೇಗ ಬಂದು ಅವರ ಯಾವ ರೀತಿ ಪ್ಯಾಚ್ ವರ್ಕ್ ಮಾಡ್ಲಿಕ್ಕೆ ಆಗ್ತದೆ ಅದು ಮಾಡಿಸಿ ಕೊಡಿಬೇಕಂತ ಈ ಮೂಲಕ ನಿಮ್ಮ ಮುಖಾಂತರ ಹೇಳ್ತೇವೆ. ಎಷ್ಟೋ ಮೀಡಿಯಾಗಳಿದ್ದಾವೆ. ಈಗ ನೀವು ನಮ್ಮ ಈ ಗ್ರಾಮ ಬೆಳ್ತಂಗಡಿ ತಾಲೂಕಿನ ನಾವು ದಿನನಿತ್ಯ ನ್ಯೂಸ್ ನೋಡುವವರು. ನಾವು ಇಷ್ಟುವರೆಗೆ ಯಾವ ದೊಡ್ಡ ದೊಡ್ಡ ಚಾನಲ್ಗಳವರ ಇಷ್ಟುವರೆಗೆ ನಮ್ಮ ಈ ಪರಿಸ್ಥಿತಿ ನೋಡಲಿಲ್ಲ. ಅವರಿಗೆ ಕ್ಯಾಮರಾ ಹಿಡ್ಕೊಂಡು ಹೋಗೋದು, ಆ 224 MLAಗಳು ಯಾ ಕಡೆ ಆಡ್ತಾರ ಈ ಕಡೆ ಆಡ್ತಾರ, ಯಾರು ದುಡ್ಡು ತೆಕೊಳ್ತಾರೆ ಇದು ಕೇಳಿಕೊಂಡು ಆ ಗೊಂದಲ ಮಾಡಿಕೊಂಡು ಅಲ್ಲೇ ದುಡ್ಡು ಪ್ರಚಾರ ಮಾಡುವುದು ನಾವಿಟ್ಟು ಅದನ್ನು ನಾವು ಹಣ ಕಟ್ಟಿ ನಾವು ನೋಡುದು. ಅದಕ್ಕಿಂತ ಒಳ್ಳೆದಾಗಿ ಗ್ರಾಮಕ್ಕೆ ಈ ಮೀಡಿಯಾದವರು ಬರಬೇಕು. ಗ್ರಾಮದ ಸಮಸ್ಯೆಗಳನ್ನು ಮೀಡಿಯಾದವರೇ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗುತ್ತೆ. ಮೀಡಿಯಾದವರು ಬರಬೇಕು. ಎಷ್ಟೆಷ್ಟು ಸಂಬಳ ತಗೊಳ್ಳುವ ಈ ಪ್ರತಿನಿಧಿಗಳು, ಅಧಿಕಾರಿಗಳು ಈ ಬಡ ಜನರ ಟ್ಯಾಕ್ಸ್ ತೆರಿಗೆ, ಯಾರ ಒಬ್ಬನಾದ್ರೂ ಇಲ್ಲಿ ಟ್ಯಾಕ್ಸ್ ತೆರಿಗೆ ಇಲ್ಲ, ಒಂದು ಕಾಕಿ ಬಟ್ಟೆ ಇಲ್ಲ ಅವನ ಮೇಲೆ
ಕೇಸ್ ಹಾಕ್ತಾರೆ. ಅಂತ ಒಂದು ನಿಯಮ ಇದ್ದ ಸಂವಿಧಾನದಲ್ಲಿ ನಾವು ಕಟ್ಟ ಟ್ಯಾಕ್ಸ್ ಆಗಲಿ ಹಣದಲ್ಲಿ ಇವರು ಏನ್ ಮಾಡ್ತಾರೆ, ಮಜಾ ಮಾಡೋದು, ಜನರಿಗೆ ಪೋಲ್ ಮಾಡೋದು, ಯಾವುದೇ ರಾಜಕೀಯ ಮಾತಾಡೋದು, ಇದನ್ನ ಮಾತಾಡಿ ಇವರಷ್ಟಕ್ಕೆ ದುಡ್ಡು ಮಾಡಿಕೊಂಡಿರೋದು. ಇನ್ನಾದ್ರೂ ದಯವಿಟ್ಟು ಇವರ ಶಾಪ ಇವರಿಗೆ ಸಿಕ್ತೆ ಅಂದ್ರೆ 1.5 ವರ್ಷ ಆಯ್ತು. ಅಷ್ಟು ಜನ ಹೋಗುವಾಗ ಇಲ್ಲಿಂದ ಅಲ್ಲಿ ತನಕ ಕೇಳುವ ಮಾತುಗಳಿದೆ. ಇವರು ಇಲ್ಲಿ ಅಧಿಕಾರಿಗಳಿಲ್ವ, ಪ್ರತಿನಿಧಿಗಳಿಲ್ವ, ಇವರಿಗೆ ಯಾವ ಮುಖದಲ್ಲಿ ಇವರು ಇರ್ತಾರೆ, ಇದೆಲ್ಲ ಹೇಳುವಾಗ ನಮಗೆ ನಾವು ನಿರನಿತ್ಯ ಕೇಳ್ತಾ ಇರುವಂತದ್ದು. KSRTC ಬಸ್ಸಲ್ಲಿ 45-85 ಮಂದಿ ಹಾಕಿಕೊಂಡು ಹೋಗ್ತೇವೆ, ನಾವು ಮಾತಾಡ್ತಾ ಇಲ್ಲ. ಹೆಚ್ಚು ಕಮ್ಮಿ ಆದ್ರೆ ಯಾರು ಅವರವರ ಮನೆಗೆ ಹೋಯ್ತು. ಅಧಿಕಾರಿಗಳಿಗೆ ಆಗ್ಲಿ ಈ ಪ್ರತಿನಿಧಿಗಳಿಗೆ ಯಾರು ಏನ್ ತೊಂದ್ರೆ ಇಲ್ಲ, ಅವ್ರಿಗೆ ಆವಾಗಲೂ ಚಪ್ಪಾಳೆ ತಟ್ಟವ್ರು ಇರ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ಅಧಿಕಾರಿಗಳೇ, ನೀವು ಇನ್ನು ಬರುವ ವಾರಲ್ಲಿ ಆಗ್ತೇ, ಮುಂದಿನ ವಾರ ಆಗ್ತೇ, ಇವತ್ತು ಬೇಕಾದಷ್ಟು ಆಧುನಿಕರವಾಗಿ ಮಿಷನರಿಗಳಿದೆ. ಕೇವಲ ಅಲ್ಲಿಂದ ಕಕ್ಕಿಂಜೆಗೆ ಬರ್ಬೇಕಾದ್ರೆ 15 ಕಿಲೋಮೀಟರ್ ಇದ್ರೆ 1-2 ದಿನದಲ್ಲಿ ಪ್ಯಾಚ್ ವರ್ಕ್ ಮಾಡಿ ಮುಗಿಸುವ ಅಷ್ಟು ಆಧುನಿಕರವಾಗಿ ಮುಂದುವರಿದ್ದೇವೆ. ಇವರು ಬಾಯಲ್ಲಿ ಮಾತ್ರ ಮುಂದುವರಿದ್ದು, ಇವರು ಕೆಲಸ ಮಾಡ್ಲಿಕ್ಕೆ ಮುಂದುವರಿಲಿಲ್ಲ. ಬಾಯಲ್ಲಿ ಎಷ್ಟೋ ಮುಂದುವರಿದ್ದಾರೆ, ಏನೆಲ್ಲ ಮಾತಾಡ್ತಾರೆ, ಆದ್ರೆ ಕೆಲಸ ಮಾಡಿಸುವುದರಲ್ಲಿ ಮುಂದುವರಿಲಿಲ್ಲ. ದಯವಿಟ್ಟು ನೀವು ನಿಮ್ಮ ಮುಖಾಂತರ ನೀವು ಒಂದು ಮಾಡಿಸಿ, ಇನ್ನು ಮುಂದೆ ನೀವು ಹಳ್ಳಿ ಹೋಗಿ, ಜನರು ಸಿಟಿ ಒಳಗೆ ಏನು ಸಮಸ್ಯೆ ಇಲ್ಲ, ನೆಮ್ಮದಿ ಇದ್ದಾರೆ. ಹಳ್ಳಿ ಜನರು ಕಷ್ಟ ಪಡೆದು ಅವ್ರಿಗೆ ನೀವು ಇನ್ನೂ ಜನರಿಗೆ ತೋರಿಸಬೇಕು. ಇನ್ನು ಮುಂದೆ ನಿಮಗೆ ಧನ್ಯವಾದಗಳು ಮುಂದೆ ಬಂದು ಮಾಡೋದಕ್ಕೆ. ಈ ನೀವು ಆಟೋ ಚಾಲಕರಾಗಿ ನೀವು ಅನುಭವಿಸಿರುವಂತಹ ಆ ಸಮಸ್ಯೆ ಏನು ಅಂತ ಜನಗಳಿಗೆ? ಏನಂದ್ರೆ ನಮಗೆ ಇಲ್ಲಿ ಓಡಾಡಲಿಕ್ಕೆ ಬಾರಿ ಕಷ್ಟ ಆಗುತ್ತೆ. ಗಾಡಿ ರಿಪೇರಿ ಜಾಸ್ತಿ ಬರುದು, ಅಷ್ಟು ಹೊಂಡಗಳಿದೆ. ಮತ್ತೆ ಪೇಷಂಟ್ನವರೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಫುಲ್ ಹೊಂಡದಲ್ಲಿ ಎಲ್ಲ ಬಾಯಿ ಬಿಡ್ತಾರೆ. ಹಾಗೆ ಆಗಿದೆ. ಆದಷ್ಟು ಬೇಗ ಇದು ರೋಡ್ ಸರಿ ಮಾಡ್ಲಿ ಅಂತ ಕೇಳ್ಕೊಳ್ತೀವಿ. ಒಂದು ಕಡೆ ನಿಮ್ಗೆ ಡಿಸ್ಕ್ ಪ್ರಾಬ್ಲಮ್ ಬರುತ್ತೆ, ಇನ್ನೊಂದು ಕಡೆ ಆಟೋ ಕೂಡ ಗ್ಯಾರೇಜ್ ಹೋಗುವಂತ ಸಂಭವ ಇದೆ. ತುಂಬಾ ಕಷ್ಟ ಆಗುತ್ತೆ, ಆದಷ್ಟು ಬೇಗ ಸರಿ ಮಾಡ್ಲಿ. ಇದೀಗ ನಾವು ಮುಂಡಾಜಿಯ ಮುಖ್ಯ ಹೆದ್ದಾರಿಯಲ್ಲಿ ಇದ್ದೀವಿ. ಇಲ್ಲಿ ನೋಡಬಹುದು, ನಮ್ಮ ಕ್ಯಾಮ್ರಾ ಪರ್ಸನ್ ಪಂಚೇಶ್ ನಿಮ್ಗೆ ಕ್ಯಾಮ್ರಾ ಥ್ರೂ ತೋರಿಸ್ತಾ ಇದ್ದಾರೆ. ಇಲ್ಲಿ ಒಂದು ಕಡೆ ಮೃತ್ಯುಂಜಯ ನದಿ ಹರಿದಾಡ್ತಾ ಇದೆ, ಅಲ್ಲಿ ಒಂದು ನಿರ್ಮಾಣ ಹಂತದ ಒಂದು ಸೇತುವೆ ಕೂಡ ಇದೆ. ಇದು ಇನ್ನೂ ಕೂಡ ಕಾಮಗಾರಿ ಪೂರ್ಣಗೊಂಡಿಲ್ಲ. ಇದಕ್ಕೆ ನಿಮ್ಗೆ ಕಾಣಿಸ್ತಾ ಇದೆ ಯಾವ ರೀತಿಯಾಗಿ ಈ ಒಂದು ಕಾಮಗಾರಿ ಸ್ಥಗಿತ ಆಗಿ ಎಷ್ಟೋ ತಿಂಗಳಲ್ಲಿ, ಇದು ಒಂದು ಮೋಸ್ಟ್ಲಿ 6 ತಿಂಗಳ ಮೇಲಾಗಿರ್ಬೋದು ಈ ಒಂದು ಕಾಮಗಾರಿ ಸ್ಥಗಿತ ಆಗಿ. ಅದರ ಪಕ್ಕದ ಈ ರಸ್ತೆ ನೋಡ್ಬೋದು ನೀವು ಯಾವ ರೀತಿಯಾಗಿ ಈ ರಸ್ತೆ ಮೇಲೆ ಗುಂಡಿದೆ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ನಮ್ಮ ಆ ಕಡೆ ಪುಜ್ಜಲಕಟ್ಟೆಯಿಂದ ಬೆಳ್ತಂಗಡಿ ಮಂದಿಯ ಸ್ವಲ್ಪ ಪುಣ್ಯವಂತರು ಅಂತ ಅನಿಸ್ಬೇಕು. ಯಾಕಂತ ಹೇಳಿದ್ರೆ ಅಲ್ಲಿ ಅಟ್ಲೀಸ್ಟ್ ಒಂದು ಜಲ್ಲಿಕಲ್ಲನ್ನ ಹಾಕುವಂತ ಕೆಲಸ ಕೂಡ ಮಾಡಿದ್ದಾರೆ, ಮೇಲೆ ಒಂದು ಪ್ಯಾಚ್ ವರ್ಕ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿ ಈ ಮುಂಡಾಜೆ ಟು ಚಾರ್ಮಾಡಿ ಕಡೆ ಹೋಗುವಂತ ರಸ್ತೆಯಲ್ಲಿ ನಿಮ್ಗೆ ಎಲ್ಲಿ ಕೂಡ ಒಂದು ಪ್ಯಾಚ್ ವರ್ಕ್ ಇರ್ಲಿ, ಒಂದು ಕಡೆ ಜಲ್ಲಿ ಅಥವಾ ಮರಳು ಹಾಕಿರುವಂತಹ ಒಂದು ಕಡೆ ನಿಮ್ಗೆ ಸಾಕ್ಷಿ ಕೂಡ ಕಾಣಿಸ್ತಾ ಇಲ್ಲ. ಆ ಮಟ್ಟಿಗೆ ಈ ರಸ್ತೆ ಒಂದು ಹದಗೆಟ್ಟ ಒಂದು ಪರಿಸ್ಥಿತಿಯಲ್ಲಿ ಕಾಣಿಸ್ತಾ ಇದೆ. ಅಷ್ಟೊಂದು ಅವ್ಯವಸ್ಥೆ ಅಗ್ರವಾಗಿ ಈ ರಸ್ತೆ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿರುವಂತಹ ಈ ವಾಹನ ಸವಾರರಾಗಿರ್ಬೋದು, ಅಥವಾ ಇಲ್ಲಿ ಮುಖ್ಯವಾಗಿ ನಾವು ನೋಡ್ಬೋದು, ಈಗ ಉಜಿರೆ ಕಡೆ ಹೋದ್ರೆ 2-3 ಅಲ್ಲಿ ಆಸ್ಪತ್ರೆ ಇದೆ. ಇನ್ನು ಚಿಕ್ಕಮಗಳೂರಿಂದ ಬರುವಂತಹ ಯಾವುದೇ ಒಂದು ರೋಗಿಗಳಾಗಿರ್ಬೋದು, ಅಥವಾ ಗರ್ಭಿಣಿಯರಾಗಿರ್ಬೋದು, ವೃದ್ಧರಾಗಿರ್ಬೋದು, ಏನೇ ಒಂದು ಚಿಕಿತ್ಸೆ ಬೇಕಾದ್ರೆ ಅವ್ರು ಮಂಗಳೂರು ಕಡೆ ಹೋಗ್ಬೇಕು, ಇಲ್ಲಾಂದ್ರೆ ಉಜಿರೆ ಕಡೆ ಹೋಗ್ಬೇಕಾಗುತ್ತೆ. ಆದ್ರೆ ಈ ರಸ್ತೆ ಮೂಲಕ ಅವರು ಹೋದ್ರೆ ಖಂಡಿತವಾಗಿಯೂ ಅವರ ಆರೋಗ್ಯ ಮತ್ತಷ್ಟು ಹದಗೆಡೋದ್ರಲ್ಲಿ ಸಂದೇಹವೇ ಇಲ್ಲ. ಇನ್ನು ವಿದ್ಯಾರ್ಥಿಗಳ ಪಾಡಂತ ಹೇಳತಿರದ ಪಾಡಾಗಿದೆ. ಯಾಕಂತ ಹೇಳಿದ್ರೆ ಅವರ ಬೆನ್ನಲ್ಲಿ ಹೆಣಭಾರ ಬ್ಯಾಗ್ ಕೂಡ ಇರುತ್ತೆ. ಅವರು ಅದನ್ನ ಹೊತ್ಕೊಂಡು ಆ ಬಸ್ ಮೂಲಕ ಸಂಚಾರವನ್ನ ಮಾಡ್ತಾರೆ. ಬಸ್ ನಿಮ್ಗೆ ಗೊತ್ತೇ ಇದೆ ಯಾವ ರೀತಿಯಾಗಿ ಈಗ ಒಂದು ರಶ್ ಇರುತ್ತೆ ಅಂತ. ಆ ರಶ್ ಅಲ್ಲಿ ಆ ಒಂದು ಹೆಣಭಾರ ಬ್ಯಾಗ್ ಅನ್ನ ಹೊತ್ಕೊಂಡು ಈ ರೀತಿಯ ಒಂದು ರಸ್ತೆ ಮೂಲಕ ಸಾಗಿದ್ರೆ ಅವರ ಪಾಡು ಏನಾಗ್ಬೋದು? ಅವರಿಗೆ ಶಾಲೆಯಲ್ಲಿ ಹೋಗ್ಬಿಟ್ಟು ಅವರಿಗೆ ಓದಿನ ಮೇಲೆ ಗಮನ ಕೊಡಕ್ಕಾಗತ್ತಾ, ಅಥವಾ ಮನೆಗೆ ಹೋಗಿ ಅವರಿಗೆ ಆ ಒಂದು ಹೋಮ್ ವರ್ಕ್ ಮಾಡಕ್ಕಾಗತ್ತಾ? ನೋಡ್ಬೋದು ಆ ಒಂದು ವಾಹನ ಸವಾರರು ಯಾವ ರೀತಿಯಾಗಿ ಸರ್ಕಸ್ ಮಾಡ್ತಾ ಈ ರಸ್ತೆ ಮೂಲಕ ಸಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ. ಇನ್ನು ನಾವ್ ಆಗ್ಲೇ ಹೇಳ್ದಂಗೆ ಇಲ್ಲಿ ಅನೇಕ ಇಲ್ಲಿ ಸ್ಥಳೀಯರಾಗಿರ್ಬೋದು ಅಥವಾ ವಾಹನ ಸವಾರರು ಹೇಳೋ ಪ್ರಕಾರ, ನಮ್ಗೆ ಅಟ್ಲೀಸ್ಟ್ ಇಲ್ಲಿಗೆ ಕಾಮಗಾರಿ ಅವರು ಶುರು ಆಗೋದು ಬೇಡ, ನಮ್ಗೆ ಅಟ್ಲೀಸ್ಟ್ ಪ್ಯಾಚ್ ವರ್ಕ್ ಆದ್ರೂ ಮಾಡ್ಲಿ, ಅದು ಕೂಡ ಈ ಜಲ್ಲಿಕಲ್ಲಿ ಹಾಕುವ ಪ್ಯಾಚ್ ವರ್ಕ್ ಬೇಡ, ನಮ್ಗೆ ಟಾರ್ ಮೂಲಕನೇ ಪ್ಯಾಚ್ ವರ್ಕ್ ಅನ್ನ ಮಾಡ್ಲಿ ಅನ್ನುವಂತ ಒಂದು ಒತ್ತಡವನ್ನು ಕೂಡ ಹೇಳ್ತಾ ಇದೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲಾದ್ರೂ ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳದೆ ಹೋದ್ರೆ ಮುಂದಿನ ಉಗ್ರ ಹೋರಾಟವನ್ನು ಕೂಡ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಕೂಡ ಕೇಳ್ಕೊಳ್ಳೋದು, ಇಲ್ಲಿ ಆದಷ್ಟು ಬೇಗ ಒಂದು ಪ್ಯಾಚ್ ವರ್ಕ್ ಕೆಲಸ ಆಗ್ಲಿ, ಇಲ್ಲಿ ಓಡಾಡುವಂತ ಜನಗಳಿಗೆ ಅದೊಂದು ಸಹಾಯವಾಗ್ಲಿ ಅಂತ ಹೇಳ್ತಾ, ಕ್ಯಾಮರಾ ಪರ್ಸನ್ ಪಂಚೇಶ್ ಚಾರ್ಮಾಡಿ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಚಾರ್ಮಾಡಿ.